ಧರ್ಮಸ್ಥಳ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಮಾತು ಬಿಡ ಮಂಜುನಾಥ, ಅಲ್ಲಿನ ಬಾಹುಬಲಿ ವಿಗ್ರಹ, ಮಂಜೂಷಾ ವಸ್ತು ಸಂಗ್ರಹಾಲಯ, ಅನ್ನಪೂರ್ಣ ಅನ್ನಪ್ರಸಾದ. ಅಷ್ಟೇ ಅಲ್ಲದೆ ಧರ್ಮಸ್ಥಳ ತನ್ನ ಸ್ವಚ್ಛತೆಗೂ ಕೂಡ ಹೆಸರುವಾಸಿಯಾಗಿದೆ. ಇದೇ ಕಾರಣ ಇದು ಭಾರತದ ಅತ್ಯಂತ ಸ್ವಚ್ಛ ಪುಣ್ಯಕ್ಷೇತ್ರಗಳಲ್ಲಿ ಒಂದಾಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಬಂದಂತಹ ಭಕ್ತಾದಿಗಳಿಗೆ ವಸತಿ ಗೃಹಗಳ ಫೆಸಿಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇದೇ ಕಾರಣ ಧರ್ಮಸ್ಥಳವು ಈ ಎಲ್ಲ ಕಾರಣಗಳಿಗೆ ಹೆಸರುವಾಸಿಯಾಗಿದೆ. ಯಾತ್ರಾರ್ಥಿಗಳನ್ನು ನಡೆಸಿಕೊಳ್ಳುವ ವಿಷಯದಲ್ಲಿ ಉನ್ನತ ಮಟ್ಟದ ಸ್ವಚ್ಛತೆ ಮತ್ತು ಸಂಘಟನೆಯನ್ನ ಇದು ಕಾಯ್ದುಕೊಂಡಿದೆ. ಇಲ್ಲಿ ನಿಮಗೆ ಅತ್ಯಂತ ಕಡಿಮೆ ದರದಲ್ಲಿ ಹಲವಾರು ಅತಿಥಿ ಗೃಹಗಳಿವೆ. ಅವುಗಳಲ್ಲಿ ಕೆಲವು ಹಳೆಯದಾಗಿದ್ದರೆ ಇನ್ನು ಕೆಲವುಗಳು ಹೊಸದಾಗಿವೆ. ಇತ್ತೀಚೆಗಷ್ಟೇ ಕಟ್ಟಲಾಗಿರುವ ಅತಿಥಿ ಗೃಹಗಳಲ್ಲಿ ಸನ್ನಿಧಿ, ನೇತ್ರಾವತಿ, ಗಾಯತ್ರಿ, ವೈಶಾಲಿ, ಸಾಕೇತ, ಗಂಗೋತ್ರಿ, ಶರಾವತಿ, ರಜತಾದ್ರಿ ಮತ್ತು ಸಹ್ಯಾದ್ರಿಗಳಾಗಿವೆ. ಧರ್ಮಸ್ಥಳ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಅರ್ಧ ಕಿಲೋಮೀಟರ್ ಅಂತರದಲ್ಲಿ ಈ ಎಲ್ಲ ಅತಿಥಿ ಗೃಹಗಳಿಗೆ ನೀವು ಭೇಟಿ ಕೊಡಬಹುದು. ಇಲ್ಲಿ ನೀವು ಸಿಸಿಟಿವಿ ಕ್ಯಾಮೆರಾಗಳನ್ನ, ಬಿಸಿ ನೀರು ಮತ್ತು ಇತರ ಸೌಕರ್ಯಗಳನ್ನ ಕೂಡ ಪಡೆಯಬಹುದು. ಇಲ್ಲಿ ಕೆಲವೊಂದು ಷರತ್ತುಗಳಿವೆ ಹಾಗೂ ನಿಯಮಗಳಿವೆ. ಅವುಗಳನ್ನ ನೀವು ಪಾಲಿಸಲೇಬೇಕು. ಒಬ್ಬ ಯಾತ್ರಿ ಒಂದು ಬಾರಿಗೆ ಗರಿಷ್ಠ 4 ಕೊಠಡಿಗಳನ್ನ ಮಾತ್ರ ಕಾಯ್ದಿರಿಸಬಹುದು. ಕೊಠಡಿಯನ್ನ ಕಾಯ್ದಿರಿಸುವ ಮತ್ತು ವಸತಿ ಸೌಲಭ್ಯವನ್ನ ಪಡೆದುಕೊಳ್ಳುವ ಯಾತ್ರಿಗರು ಅಂದ್ರೆ ಬುಕಿಂಗ್ ಮಾಡುವವರು ಕನಿಷ್ಠ ಪಕ್ಷ 18 ವರ್ಷಕ್ಕಿಂತ ಮೇಲ್ಪಟ್ಟಾಗಿರಬೇಕು. ಕೌಂಟರ್ನಲ್ಲಿ ಚೆಕ್ ಇನ್ ಮಾಡುವಾಗ ಗುರುತಿನ ಚೀಟಿ ಅಂದ್ರೆ ಆಧಾರ್ ಕಾರ್ಡ್ ಮತ್ತು ಬುಕಿಂಗ್ ವಿವರಗಳನ್ನ ಯಾರ ಹೆಸರಿನಲ್ಲಿ ಬುಕಿಂಗ್ ಮಾಡಲಾಗಿದೆಯೋ ಅವರ ಭೌತಿಕ ಅಂದ್ರೆ ಫಿಸಿಕಲ್ ಅವೈಲಬಿಲಿಟಿ ಉಪಸ್ಥಿತಿ ಕಡ್ಡಾಯವಾಗಿದೆ. ಯಾತ್ರಿಕರು ಚೆಕ್ ಇನ್ ಸಮಯದಲ್ಲಿ ಮರುಪಾವತಿ ಮಾಡಬಹುದಂತಹ ಭದ್ರತಾ ಠೇವಣಿಯನ್ನ ಪಾವತಿಸಬೇಕಾಗುತ್ತದೆ. ಒಂದು ವೇಳೆ ನೀವು ರೂಮಿನಲ್ಲಿ ಯಾವುದೇ ಹಾನಿ ಮಾಡದಿದ್ದರೆ ಅದನ್ನ ನೀವು ಮರುಪಾವತಿ ಪಡೆಯಬಹುದಾಗಿದೆ. ಅತಿಥಿ ಗೃಹ ಪ್ರಾಧಿಕಾರವು ವಾಸ್ತವ್ಯದ ಸಮಯದಲ್ಲಿ ಯಾವುದೇ ಅನಿರೀಕ್ಷಿತ ಹಾನಿ ಅಥವಾ ನಷ್ಟ ಅಥವಾ ಆಘಾತಗಳಿಗೆ ಜವಾಬ್ದಾರಿಯನ್ನ ವಹಿಸಿಕೊಳ್ಳೋದಿಲ್ಲ. ವಿವಾಹಿತ ದಂಪತಿಗಳು ಸರಿಯಾದ ಐಡಿ ಅಂದರೆ ಗುರುತಿನ ಚೀಟಿಯೊಂದಿಗೆ ತಮ್ಮ ಬುಕ್ಕಿಂಗ್ ಅನ್ನ ಪಡೆಯಬೇಕು. ಅಷ್ಟೇ ಅಲ್ಲದೆ ಇಲ್ಲಿ ಕೆಲವೊಂದು ಮಾರ್ಗಸೂಚಿಗಳು ಕೂಡ ಇವೆ. ಕೊಠಡಿಯ ಒಳಗೆ ಮತ್ತು ದೇವಾಲಯದ ಆವರಣದಲ್ಲಿ ಮದ್ಯಪಾನ ಮತ್ತು ಮಾಂಸಾಹಾರ ಸೇವನೆ, ಧೂಮಪಾನ ಮತ್ತು ಸ್ಫೋಟಕ ವಸ್ತುಗಳನ್ನು ಸಾಗಿಸುವುದನ್ನು ಕಟ್ಟುನಿಟ್ಟಾಗಿ ಇಲ್ಲಿ ನಿಷೇಧ ಮಾಡಲಾಗಿದೆ. ಕೋಣೆಯೊಳಗೆ ಮದುವೆಗಳು, ಸಮಾರಂಭಗಳು, ಕಾರ್ಯಕ್ರಮಗಳು, ಪಾರ್ಟಿಗಳು ಅಥವಾ ಯಾವುದೇ ರೀತಿಯ ಇತರ ಆಚರಣೆಗಳನ್ನು, ಅತಿಥಿ ಗೃಹದ ಆವರಣದ ಒಳಗೆ ಛಾಯಾಗ್ರಹಣ ಮತ್ತು ವಿಡಿಯೋಗ್ರಫಿಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಹವಾನಿಯಂತ್ರಿತ ಅಂದರೆ ಎಸಿ ಕೊಠಡಿಗಳಿಗೆ ಮಾತ್ರ ಕಂಬಳಿಗಳು ಲಭ್ಯವಿರುತ್ತವೆ. ಸ್ನಾನದ ಟವೆಲ್ಗಳು, ಸೋಪುಗಳು ಕೂಡ ಒದಗಿಸಲಾಗುವುದಿಲ್ಲ. ಅವುಗಳನ್ನು ನೀವು ಹೊರಗಿನಿಂದ ತರಬೇಕು. ಕೋಣೆಯ ಒಳಗಡೆ ಅಡುಗೆ ಮಾಡುವುದನ್ನು ಕಟ್ಟುನಿಟ್ಟಾಗಿ ಇಲ್ಲಿ ನಿಷೇಧ ಕೂಡ ಮಾಡಲಾಗಿದೆ. ಈ ಎಲ್ಲ ಅತಿಥಿ ಗೃಹಗಳಲ್ಲಿ ರೂಮುಗಳನ್ನು ನೀವು ಬುಕ್ ಮಾಡಬೇಕೆಂದರೆ ನೀವು ನೇರವಾಗಿ ಹೋಗಿಯೂ ಬುಕ್ ಮಾಡಬಹುದು ಅಥವಾ ಆನ್ಲೈನ್ ಮೂಲಕ ಕೂಡ ಬುಕ್ ಮಾಡಬಹುದಾಗಿದೆ. ಹೆಚ್ಚಾಗಿ ವೀಕೆಂಡ್ಗಳಲ್ಲಿ ಮತ್ತು ಹಬ್ಬ ಹರಿದಿನ ಸಮಯದಲ್ಲಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರುವ ಕಾರಣ ಮೊದಲೇ ಆನ್ಲೈನ್ ಮೂಲಕ ರೂಮುಗಳನ್ನು ಬುಕ್ ಮಾಡುವುದು ಒಳ್ಳೆಯದು. ಆನ್ಲೈನ್ ಮೂಲಕ ಬುಕ್ ಮಾಡಲು ಶ್ರೀ ಧರ್ಮಸ್ಥಳ .org.room ಬುಕಿಂಗ್ ವೆಬ್ಸೈಟ್ಗೆ ಹೋದರೆ ನೀವು ಆರಾಮವಾಗಿ ಈ ರೂಮುಗಳನ್ನು ಬುಕ್ ಮಾಡಬಹುದಾಗಿದೆ. ಸ್ನೇಹಿತರೆ, ಎಷ್ಟೋ ಬಾರಿ ನಾವು ನೀವುಗಳೆಲ್ಲ ಧರ್ಮಸ್ಥಳಕ್ಕೆ ಹೋಗುತ್ತೇವೆ ಹಾಗೂ ಮಂಜುನಾಥನ ದರ್ಶನ ಪಡೆದು ಊಟ ಮಾಡಿಕೊಂಡು ವಾಪಸ್ಸು ಬರುತ್ತೇವೆ. ಆದರೆ ಧರ್ಮಸ್ಥಳದ ಇತಿಹಾಸ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಸತ್ಯ, ನಿಷ್ಠೆ, ಧರ್ಮಕ್ಕೆ ಹೆಸರುವಾಸಿ ಈ ಧರ್ಮಸ್ಥಳ ಕ್ಷೇತ್ರ. ಇಲ್ಲಿ ಸಾಕ್ಷಾತ್ ಪರಶಿವನೇ ನೆಲೆಸಿದ್ದಾನೆ. ಇದು ಕರ್ನಾಟಕದ 2ನೇ ಅತಿ ದೊಡ್ಡ ದೇವಾಲಯ ಕೂಡ. ಇಲ್ಲಿ ಹರಿಯುವ ನದಿಯ ಸ್ನಾನ ಮನಸ್ಸಿಗೆ ಶಾಂತಿ ಹಾಗೂ ನೆಮ್ಮದಿಯನ್ನು ಕೊಡುತ್ತದೆ. ಧರ್ಮ ನೆಲೆಸಿರುವ ಸ್ಥಳವೇ ಧರ್ಮಸ್ಥಳವೆಂದು ಅಪಾರ ನಂಬಿಕೆಯಾಗಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಿವಭಕ್ತರು ಭೇಟಿ ನೀಡುವ ದೇಗುಲ ಎಂದರೆ ಅದು ಶ್ರೀ ಮಂಜುನಾಥ ದೇವಸ್ಥಾನ ಧರ್ಮಸ್ಥಳವಾಗಿದೆ. ಶಿವನನ್ನು ಆರಾಧಿಸುವ ಈ ಪವಿತ್ರ ಸ್ಥಳದಲ್ಲಿ ಪರಶಿವನೇ ನೆಲೆಸಿದ್ದಾನೆ. ಧರ್ಮಸ್ಥಳ ಮಂಜುನಾಥ ದರ್ಶನ ಪಡೆದರೆ ಜೀವನದಲ್ಲಿ ಧನಾತ್ಮಕ ಶಕ್ತಿ ಪ್ರಾಪ್ತಿಯಾಗುತ್ತದೆ. ಮುಂದಿನ ಜೀವನದಲ್ಲಿ ಸಕಾರಾತ್ಮಕ ಅಂಶಗಳೇ ಇರುತ್ತದೆ ಎಂದು ನಂಬಲಾಗಿದೆ. ತೊಂದರೆಗಳೆಲ್ಲವೂ ನಿವಾರಣೆಯಾಗುತ್ತದೆ ಎಂಬುದು ಭಕ್ತರ ನಂಬಿಕೆ. ಶಿವನನ್ನು ಅತ್ಯಂತ ಧಾರ್ಮಿಕವಾಗಿ ಪೂಜಿಸುವ ಸ್ಥಳ ಇದಾಗಿದ್ದು ರಾಜ್ಯದ ಅತ್ಯಂತ ಪುರಾತನ ದೇವಾಲಯವೂ ಕೂಡ ಹೌದು. ನಿಗದಿತ ಸಮಯವನ್ನು ಹೊರತುಪಡಿಸಿ ಪ್ರತಿದಿನ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆಯಬಹುದು. ಧರ್ಮಸ್ಥಳಕ್ಕೆ ಬರುವ ಯಾತ್ರಾರ್ಥಿಗಳಿಗಾಗಿ ಉಚಿತವಾಗಿ ಸುಸಜ್ಜಿತವಾದ ಅನ್ನಪೂರ್ಣ ಎಂಬ ವಿಶಾಲವಾದ ಊಟದ ಗೃಹವಿದೆ. ಇಲ್ಲಿ ಸಾವಿರಾರು ಭಕ್ತರು ಉಚಿತವಾಗಿ ಅನ್ನದಾಸೋಹವನ್ನು ಪಡೆಯುತ್ತಾರೆ. ಇಲ್ಲಿಯ ಪ್ರಸಾದ
ವಿಶ್ವವಿಖ್ಯಾತವಾಗಿದೆ. ಧರ್ಮಸ್ಥಳವು ದಕ್ಷಿಣ ಕನ್ನಡ ಜಿಲ್ಲೆಯ ಮಲೆನಾಡು ಪ್ರದೇಶದಲ್ಲಿರುವ ಬೆಳ್ತಂಗಡಿ ತಾಲೂಕಿನಲ್ಲಿದೆ. ಇದು ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 309 ಕಿಲೋಮೀಟರ್ ದೂರದಲ್ಲಿದ್ದರೆ ಕಡಲ ತೀರ ರಾಜಧಾನಿಯಾದಂತಹ ಮಂಗಳೂರಿನಿಂದ ಸುಮಾರು 76 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಉತ್ತರ ಕರ್ನಾಟಕದ ಧಾರವಾಡದಿಂದ ಸುಮಾರು 405 ಕಿಲೋಮೀಟರ್ ದೂರದಲ್ಲಿದೆ. ರೈಲಿನಲ್ಲಿ ಪ್ರಯಾಣ ಮಾಡುವುದಾದರೆ ಬೆಂಗಳೂರು ಅಥವಾ ಮಂಗಳೂರಿನಿಂದ ಬಂದರೆ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ ಅಲ್ಲಿ ಇಳಿದು ಅಲ್ಲಿಂದ ಬಸ್ ಅಥವಾ ಟ್ಯಾಕ್ಸಿ ಮೂಲಕ ಧರ್ಮಸ್ಥಳವನ್ನು ನೀವು ತಲುಪಬಹುದು. ಆದರೆ ಧರ್ಮಸ್ಥಳವನ್ನು ಭೇಟಿ ಕೊಡುವ ಎಷ್ಟೋ ಭಕ್ತಾದಿಗಳಿಗೆ ಈ ಒಂದು ವಿಷಯ ಗೊತ್ತಿಲ್ಲ. ಅದೇನೆಂದರೆ ಧರ್ಮಸ್ಥಳದ ಹಿಂದಿನ ಹೆಸರು ಕುಡುಮ ಅಥವಾ ಕೋಡುಮ ಎಂದು. ಸ್ಥಳೀಯರ ಐತಿಹ್ಯದಂತೆ ಹಿಂದೆ ಅಲ್ಲಿ ನೆಲ್ಯಾಡಿ ಬೀಡಿ ಎಂಬಲ್ಲಿ ಬೀರಮಣ್ಣ ಪರ್ಗಡೆ ಅಂದರೆ ಈಗ ಅವರನ್ನ ಹೆಗ್ಗಡೆ ಅಂತ ಕರೆಯುತ್ತಾರೆ, ಹಾಗೂ ಅವರ ಹೆಂಡತಿ ಅಮ್ಮುದೇವಿ ಬಲ್ಲಾಳಿ ಎಂಬ ಜೈನ ದಂಪತಿಗಳು ಅಲ್ಲಿ ವಾಸವಾಗಿದ್ದರು. ಇವರು ಈ ಪ್ರದೇಶದ ನಾಯಕರು ಹಾಗೂ ದಾನಿಗಳು ಕೂಡ ಆಗಿದ್ದರು. ಒಮ್ಮೆ ಧರ್ಮದೇವತೆಗಳು ಅಂದರೆ ಕಲರವು, ಕಲರೈಕೈ, ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿ ಕುದುರೆ ಮತ್ತು ಆನೆ ಮೇಲೆ ಬಂದು ಅವರನ್ನು ಹರಸಿ ದಾನ ಧರ್ಮಗಳನ್ನು ನಿರಂತರವಾಗಿ ಮಾಡುವಂತೆ ತಿಳಿಸುತ್ತಾರೆ. ಹಾಗೆಯೇ ಇಲ್ಲಿ ಒಂದು ದೇವಾಲಯವನ್ನು ಕಟ್ಟಿ ಅದನ್ನು ಸ್ಥಾಪಿಸಬೇಕೆನ್ನುವ ಆಜ್ಞೆ ಕೂಡ ಮಾಡುತ್ತಾರೆ. ಇದೇ ಕಾರಣ ಈ ಕ್ಷೇತ್ರದ ಲಾಂಛನದಲ್ಲಿ ಆನೆ ಮತ್ತು ಕುದುರೆ ಲಿಂಗಗಳನ್ನು ನೀವು ಪೂಜೆ ಮಾಡುವಂತಿದೆ. ಇಂದಿಗೂ ಇಲ್ಲಿನ ದೇವಸ್ಥಾನದಲ್ಲಿ ಆನೆಗಳನ್ನ ಸಾಕಲಾಗುತ್ತದೆ. ಅದರಂತೆ ಅವರಿಗೆ ದೇವಾಲಯಗಳನ್ನು ಕಟ್ಟಿಸಿ ಉತ್ಸವ, ಪರ್ವ, ನಡಾವಳಿಗಳನ್ನು ನಡೆಸಲಾಗುತ್ತದೆ. ಬ್ರಾಹ್ಮಣರನ್ನು ಕರೆಸಿ ದೈವಗಳಿಗೆ ಪೂಜೆ ಮಾಡಲು ತಿಳಿಸಿದಾಗ ದೇವರಿಲ್ಲದೆ ಇಲ್ಲಿ ಪೂಜೆ ಕೈಗೊಳ್ಳಲು ಸಾಧ್ಯವಿಲ್ಲ ಎಂದರಂತೆ. ಅದರಂತೆ ಪರ್ಗಡೆ ದಂಪತಿಗಳು ಕದ್ರಿಯಲ್ಲಿರುವ ಲಿಂಗವನ್ನು ದೇವತೆಗಳ ಆಜ್ಞೆಯಂತೆ ಅವರ ದಾಸರಾದಂತಹ ಅಣ್ಣಪ್ಪರೊಂದಿಗೆ ಕದ್ರಿಯಿಂದ ಶಿವಲಿಂಗವನ್ನು ತರಲು ಆಜ್ಞೆ ಮಾಡುತ್ತಾರೆ. ಹೀಗೆ ಇಲ್ಲಿ ಶಿವಲಿಂಗವನ್ನ ಸ್ಥಾಪಿಸಲಾಗುತ್ತದೆ. ಹೀಗೆ ಇಲ್ಲಿ ಅಣ್ಣಪ್ಪ ದೇವರೇ ಶಿವಲಿಂಗವನ್ನ ಸ್ಥಾಪಿಸುತ್ತಾರೆ. ಅದು ಕ್ರಿಸ್ತಿ ಶಕ ಸುಮಾರು 1513ರಲ್ಲಿ ದೇವರಾಜ ಹೆಗ್ಗಡೆಯವರ ಕಾಲ. ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದ ಸೋದೆ ಮಠದ ವಾದಿರಾಜ ಸ್ವಾಮಿಗಳು ಸುಬ್ರಹ್ಮಣ್ಯಕ್ಕೆ ಭೇಟಿ ಕೊಟ್ಟಿರುತ್ತಾರೆ. ಆಗ ದೇವರಾಜ ಹೆಗ್ಗಡೆ ಅವರು ವಾದಿರಾಜರನ್ನು ಕುಡುಮಾಗೆ ಬರಲು ವಿನಂತಿ ಮಾಡಿಕೊಳ್ಳುತ್ತಾರೆ. ಅವರ ವಿನಂತಿಯಂತೆ ವಾದಿರಾಜರು ಕುಡುಮಾಗೆ ಭೇಟಿ ಕೊಡುತ್ತಾರೆ. ಆಗ ಅಲ್ಲಿನ ಸ್ವಾಮಿಗಳು ಶಿವಲಿಂಗದ ಪ್ರಸಾದವನ್ನು ವಾದಿರಾಜರಿಗೆ ಕೊಡಲು ಮುಂದಾದಾಗ ಶ್ರೀಗಳಾದಂತಹ ವಾದಿರಾಜರು ಪ್ರಸಾದವನ್ನು ನಿರಾಕರಿಸುತ್ತಾರೆ. ಕಾರಣ ವಾದಿರಾಜರು ಗರ್ಭಗುಡಿಯಲ್ಲಿ ಶಿವಲಿಂಗವನ್ನು ನೋಡಿ ಆಶ್ಚರ್ಯದ ವಿಚಲಿತರಾಗುತ್ತಾರೆ. ವಾದಿರಾಜರು ಯಾಕೋ ಈ ಶಿವಲಿಂಗವನ್ನು ಸರಿಯಾಗಿ ಪ್ರತಿಷ್ಠಾಪಿಸಿಲ್ಲ, ಇದರಲ್ಲಿ ಏನೋ ದೋಷವಿದೆ ಎಂದು ಹೇಳುತ್ತಾರೆ. ವೇದ ವಿಧಿಗಳ ಪ್ರಕಾರ ಲಿಂಗವನ್ನು ಪವಿತ್ರಗೊಳಿಸಲಾಗಿಲ್ಲ ಎಂದು ಅಭಿಪ್ರಾಯವನ್ನು ಕೂಡ ಅವರು ಕೊಡುತ್ತಾರೆ. ಆಮೇಲೆ ಹೆಗ್ಗಡೆಯವರು ವಾದಿರಾಜರನ್ನು ಲಿಂಗವನ್ನು ಪುನರ್ ಪ್ರತಿಷ್ಠಾಪಿಸಲು ಬೇಡಿಕೊಳ್ಳುತ್ತಾರೆ. ತದನಂತರ ವಾದಿರಾಜ ಸ್ವಾಮಿಗಳು ತಮ್ಮ ಯೋಗ ಶಕ್ತಿಗಳ ಮೂಲಕ ಶಿವಲಿಂಗವನ್ನು ಪವಿತ್ರಗೊಳಿಸುತ್ತಾರೆ. ಜೊತೆಗೆ ಆ ಸ್ಥಳಕ್ಕೆ ಧರ್ಮಸ್ಥಳ ಎಂದು ಹೆಸರಿಡುತ್ತಾರೆ. ಇಲ್ಲಿ ದಾನ ಧರ್ಮಗಳೇ ಆರಾಧಿಸಬೇಕು ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಹೀಗೆ ಲಿಂಗದ ಪುನರ್ ಪ್ರತಿಷ್ಠಾಪನೆ ಮಾಡಿ ಅಲ್ಲಿಯವರೆಗೆ ಕುಡುಮ ಅಂತ ಕರೆಯುತ್ತಿದ್ದ ಆ ಹಳ್ಳಿಯನ್ನು ಧರ್ಮಸ್ಥಳ ಎಂಬ ಹೆಸರನ್ನು ನೀಡುತ್ತಾರೆ. ಅಂದಿನಿಂದ ಈ ಕ್ಷೇತ್ರಕ್ಕೆ ಧರ್ಮಸ್ಥಳ ಎಂಬ ಹೆಸರು ಬಂದಿತೆಂದು ನಂಬಲಾಗಿದೆ. ಇಲ್ಲಿಂದ ಮುಂದೆ ಪರ್ಗಡೆ ಅಂದರೆ ಹೆಗ್ಗಡೆ ವಂಶಸ್ಥರು ದೇವಾಲಯದ ಧರ್ಮದರ್ಶಿಗಳಾಗಿ ಈ ಧರ್ಮಸ್ಥಳವನ್ನು ನಡೆದುಕೊಂಡು ಬಂದಿದ್ದಾರೆ. 1903ರಲ್ಲಿ ಈ ಸ್ಥಳದಲ್ಲಿ ಹಿಂದಿನ ಕುಡುಮ, ಮಲ್ಲರಮಡಿ ಮತ್ತು ನೆಲ್ಯಾಡಿ ಬೀಡಿಗಳನ್ನು ಸೇರಿಸಿ ಒಂದು ಗ್ರಾಮ ಪಂಚಾಯಿತಿಯನ್ನು ಸರ್ಕಾರ ಸ್ಥಾಪಿಸಿತು. ಧರ್ಮಸ್ಥಳ ಈಗಲೂ ಇಲ್ಲಿನ ಗ್ರಾಮ ಪಂಚಾಯಿತಿಯಾಗಿದೆ. ಜೈನ ಬಂಟ ಸಮುದಾಯದವರು ಈ ದೇಗುಲವನ್ನು ಆರಂಭಿಸಿದ್ದು ಈಗ ಹೆಗ್ಗಡೆಯವರ ಕುಟುಂಬ ಈ ದೇವಸ್ಥಾನದ ಆಡಳಿತವನ್ನು ನಿರ್ವಹಿಸುತ್ತಾ ಇದೆ. ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಮಂಜುನಾಥ ದೇವಸ್ಥಾನದಲ್ಲಿ ಇಲ್ಲಿ ಲಕ್ಷೋದೀಪೋತ್ಸವ ನಡೆಯುತ್ತದೆ. 12 ವರ್ಷಕ್ಕೊಮ್ಮೆ ನಡಾವಳಿ ಎನ್ನುವ ಉತ್ಸವವು, ವಿಶೇಷ ಸಂದರ್ಭಗಳಲ್ಲಿ ಮಹಾನಡಾವಳಿ ಎನ್ನುವ ಉತ್ಸವವು ಸುಮಾರು 13 ದಿನಗಳ ಕಾಲ ನಡೆಯುತ್ತದೆ.